ಚಿತ್ರದುರ್ಗದ ಮುರುಘಾ ಮಠದ ಈ ಸಾಲಿನ ಮುರುಘಶ್ರೀ ಪುರಸ್ಕಾರಕ್ಕೆ 5 ಗಣ್ಯರನ್ನ ಆಯ್ಕೆ ಮಾಡಲಾಗಿದ್ದು ಅಕ್ಟೋಬರ್ 13ರಂದು ಮಠದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಡಾಕ್ಟರ್ ಶಿವಮೂರ್ತಿ ಮುರುಘಶರಣರು ಪ್ರಶಸ್ತಿ ಪುರಸ್ಕೃತರ ವಿವರವನ್ನ ತಿಳಿಸಿದ್ದಾರೆ. ಇದೇ ವೇಳೆ ಕಿರಿಯ ಪ್ರತಿಭೆಗೆ ನೀಡಲಾಗುವ ಭರಮಣ್ಣ ನಾಯಕ ಶೌರ್ಯ ಪ್ರಶಸ್ತಿಗೆ ಉಡುಪಿಯ ಯೋಗಪಟು ಯೋಗರತ್ನ ತನುಶ್ರೀ ಪಿತ್ರೋಡಿಯನ್ನ ಆಯ್ಕೆ ಮಾಡಲಾಗಿದೆ. 7 ವಿಶ್ವ ದಾಖಲೆಗಳ ಸರದಾರಿನಿ ಯೋಗಪಟು ನೃತ್ಯಗಾರ್ತಿ 12 ವರ್ಷದ ತನುಶ್ರೀ ಈ ಬಾರಿಯ ಭರಮಣ್ಣ ಶೌರ್ಯ ನಾಯಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾಳೆ.